ಅಂದಾಕ್ಷಣ ನೆನಪಿಗೆ ಬರೋದು ಚಿನ್ನಾಭರಣ ಖರೀದಿಗೆ ಹೆಸರುವಾಸಿಯಾದ ಚಿನ್ನಾಭರಣ ಮಳಿಗೆಗಳು. ಅದರಲ್ಲೂ ಮುಳಿಯ ಜ್ಯುವೆಲ್ಲರಿ ಮಳಿಗೆ 1944ರಲ್ಲಿ ಪ್ರಾರಂಭಗೊಂಡು ಗ್ರಾಹಕರಲ್ಲಿ ವಿಶ್ವಾಸವನ್ನ ಗಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಳ್ಳುತ್ತಲೂ ಬಂದಿದೆ. ಈ ಬಾರಿಯ ಸಾಮಾಜಿಕ ಚಟುವಟಿಕೆ ಯಾವುದು? ಬನ್ನಿ, ನಾವು ನಿಮಗೆ ತೋರಿಸ್ತೀವಿ ನೋಡಿ. ನೀವೀಗ ನೋಡ್ತಾ ಇರುವುದು ಪುತ್ತೂರಿನ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಮುಳಿಯ ಜ್ಯುವೆಲ್ಲರ್ಸ್. 1944ರಲ್ಲಿ ಪ್ರಾರಂಭಗೊಂಡ ಈ ಸಂಸ್ಥೆ ಗ್ರಾಹಕರ ಜೊತೆ ಪಾರದರ್ಶಕ ವ್ಯವಹಾರವನ್ನ ನಡೆಸುತ್ತಿರುವುದರಿಂದ ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದೆ ಈ ಚಿನ್ನಾಭರಣ ಮಳಿಗೆ. ಮುಳಿಯ ಜ್ಯುವೆಲ್ಲರಿಯಲ್ಲಿ ನಿಮ್ಮ ಮನಕೊಪ್ಪುವ ನವೀನ ವಿನ್ಯಾಸಗಳ ಜ್ಯುವೆಲ್ಲರಿ ಲಭ್ಯವಿದೆ. ನಿಮ್ಮ ಮನೆಯ ಯಾವುದೇ ಶುಭ ಸಂದರ್ಭಗಳಿಗೆ ಹೊಸತನದ ಚಿನ್ನಾಭರಣ ಖರೀದಿಗೆ ನೀವು ಬಯಸುತ್ತಿದ್ರೆ ಮುಳಿಯ ಜ್ಯುವೆಲ್ಲರಿ ಪುತ್ತೂರಿಗೆ ಭೇಟಿ ನೀಡಬಹುದು. ಇಲ್ಲಿ ಅನಾದಿ ಕಾಲದ ಜಾನಪದ ಸಂಗ್ರಹದಿಂದ ಆರಂಭಗೊಂಡು ನವೀನ ಮಾದರಿಯ ಚಿನ್ನಾಭರಣಗಳವರೆಗೆ ವೆರೈಟಿ ಡಿಸೈನ್ಸ್ ಲಭ್ಯವಿದೆ. ಮುಳಿಯ ಕೇಶವ ಭಟ್ ಅಂಡ್ ಸನ್ಸ್ ಚಿನ್ನಾಭರಣ ಮಳಿಗೆ ಇದೀಗ ವಿಸ್ತಾರವಾಗಿದ್ದು ಇಲ್ಲಿನ ಶಾಖೆಗಳು ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು ಅಲ್ಲದೆ ಇತ್ತೀಚೆಗೆ ಬೆಳ್ತಂಗಡಿಯಲ್ಲಿಯೂ ತನ್ನ ಶಾಖೆಯನ್ನ ವಿಸ್ತರಿಸಿಕೊಂಡು ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡುತ್ತಿದೆ. ಪ್ರತಿಷ್ಠಿತ ಸ್ವರ್ಣಾಭರಣ ಮಳಿಗೆ ಮುಳಿಯ ಜ್ಯುವೆಲ್ಲರ್ಸ್ ಸಂಸ್ಥೆ ಇದೀಗ ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಅದರ ಒಂದು ಭಾಗವಾಗಿ ಕೃಷಿಕರಿಗೆ ಬೆಂಬಲ ನೀಡುವ ಹಲವು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಸಂಸ್ಥೆಯ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದಾದ ಮುಳಿಯ ಕೃಷಿಕೋತ್ಸವದಲ್ಲಿ ತೆಂಗು ಕೃಷಿಯ ಕುರಿತು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಸಂವಾದದಲ್ಲಿ ಹಲವಾರು ಪ್ರಮುಖ ವಿಚಾರಗಳು ಗಮನ ಸೆಳೆದವು. ಕಾರ್ಯಕ್ರಮವನ್ನ ಮುಳಿಯ ಜ್ಯುವೆಲ್ಲರ್ಸ್ನ ನಿರ್ದೇಶಕ ಮುಳಿಯ ಶ್ಯಾಮ್ ಭಟ್ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಬಳಿಕ ನಡೆದ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಕೃಷಿ ಮಾರುಕಟ್ಟೆಯ ತಜ್ಞ ಪುರಂದರ್ ಕುಬಣೂರು ಮಾತನಾಡಿ, ಕೃಷಿ ಹೃದಯಗಳನ್ನು ಬೆಸೆಯುವ ಮತ್ತು ಅದರ ಕುರಿತು ಜ್ಞಾನವನ್ನ ನೀಡುವ ಮಹತ್ವದ ಕಾರ್ಯವನ್ನ ಮುಳಿಯ ಜ್ಯುವೆಲ್ಲರ್ಸ್ ಸಂಸ್ಥೆ ಮಾಡುತ್ತಿದೆ. ಕೃಷಿ ಕುಟುಂಬದಲ್ಲಿ ಹುಟ್ಟಿರುವುದು ನನಗೆ ಹೆಮ್ಮೆಯ ವಿಚಾರವಾಗಿದ್ದು ಕೃಷಿಯನ್ನ ವ್ಯವಹಾರದ ದೃಷ್ಟಿಯಿಂದ ಮಾತ್ರ ನೋಡಬಾರದು. ಕೃಷಿಯಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಕೆಲಸ ಮಾಡಿದ್ರೆ ಮಾತ್ರ ಫಲ ಉಣ್ಣಲು ಸಾಧ್ಯ. ಇಲ್ಲಿ ಜ್ಞಾನ ಮತ್ತು ಆಸಕ್ತಿ ಬೇಕು. ತೆಂಗನ್ನ ಕಲ್ಪವೃಕ್ಷ ಎಂದು ಪರಿಗಣಿಸಿದ್ರೂ ಅದನ್ನ ನಾವು ಸರಿಯಾಗಿ ಬಳಸಿಲ್ಲ. ಈ ವಿಚಾರದಲ್ಲಿ ಯಾವುದೇ ಮೌಲ್ಯವರ್ಧನೆಯಾಗಿಲ್ಲ. ಸಂಬಂಧಪಟ್ಟ ಇಲಾಖೆಗಳಲ್ಲಿ ಸಿಗುವ ಸವಲತ್ತುಗಳನ್ನು ಬಳಸಿಕೊಂಡು ಮೌಲ್ಯವರ್ಧನೆಯ ಸಾಧ್ಯತೆಯ ಕಡೆಗೆ ನಾವು ಗಮನ ಹರಿಸಬೇಕು. ತೆಂಗಿನೆಣ್ಣೆಯಲ್ಲಿ ಲಾರಿಕ್ ಆಸಿಡ್ ಕಂಟೆಂಟ್ ಅಂತ ಇರುತ್ತೆ. ನಮಗೆ ಗೊತ್ತಿದೆ, ನೀವು ಇಷ್ಟು ತೊಗೊಂಡ್ರೆ ಇಷ್ಟು ಲಾರಿಕ್ ಆಸಿಡ್ ಕಂಟೆಂಟ್ ಇರಬೇಕಂತ. ಸಪೋಸ್ ನೀವು ಏನಾದರೂ ಅದರಲ್ಲಿ ಮಿಕ್ಸ್ ಮಾಡಿದರೆ ಅಕಾರ್ಡಿಂಗ್ಲಿ ಲಾರಿಕ್ ಆಸಿಡ್ ಕಂಟೆಂಟ್ ಕಮ್ಮಿ ಆಗುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ನಾವು ಹೇಳ್ಬೋದು ಇದರಲ್ಲಿ ಈ ಥರ ಮಿಶ್ರಣ ಆಗಿದೆ ಅಂತ. ಬಟ್ ಈ ಜಾಬ್ ಮಾಡಬೇಕಾದವರು CPCRI ಅಲ್ಲ ಇನ್ಫ್ಯಾಕ್ಟ್, ಬಿಕಾಸ್ ಅದಕ್ಕೆ ಗವರ್ನಿಂಗ್ ಬಾಡಿ ಇದೆ, FSSAI ಮತ್ತು ಎಗ್ಮಾರ್ಕ್. CPCRI ಕ್ರಾಪ್ ಪ್ರೊಡಕ್ಷನ್ ವಿಜ್ಞಾನಿ ಮುಖ್ಯಸ್ಥ ಡಾಕ್ಟರ್ ರವಿ ಭಟ್ ಅವರು ತೆಂಗಿನ ಸಾಧ್ಯತೆ ತೋಟ ನಿರ್ವಹಣೆಯ ಕುರಿತು ಮಾತನಾಡಿ, ತೆಂಗನ್ನ ವೈಜ್ಞಾನಿಕವಾಗಿ ಬೆಳೆಯಲು ಏನೇನು ಬೇಕು ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಬಹುವಾರ್ಷಿಕ ಬೆಳೆಯಾಗಿರುವ ತೆಂಗು ಕಾಯಿ ಬಿಡಲು 3 ವರ್ಷ ಬೇಕು. ಈ ಅವಧಿಯಲ್ಲಿ ಸರಿಯಾದ ಆರಂಭಿಕ ಪೋಷಣೆಯಾಗದಿದ್ರೆ ಬೆಳವಣಿಗೆ ಕುಂಠಿತವಾಗ್ತದೆ ಎಂದು ವಿವರಿಸಿದ್ರು. ವೃಕ್ಷ ಅಂತ ಹೇಳುವಂಥದ್ದನ್ನು ನಾವು ಎಲ್ಲಿ ಉಪಯೋಗ ಮಾಡಿದ್ದೇವೆ ಅಂತೇಳಿ ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಾನು ನನ್ನ ಒಳಗೆ ಪ್ರಶ್ನೆ ಕೇಳ್ತಾ ಇರಬೇಕಿದು. ಹಾಗಾದರೆ ಮಾತ್ರ ಒಬ್ಬ ಕೃಷಿಕ ಅಭಿವೃದ್ಧಿ ಆಗಲು ಸಾಧ್ಯ. ಯಾಕೆ ಒಂದು ತೆಂಗಿನಕಾಯಿಯನ್ನು ಇವತ್ತು ನಾವು ಮಡಲಾಗಲಿ, ಅದರ ಸೆಪ್ಪಾಗಲಿ ಅಥವಾ ಅದರಿಂದ ಬರುವ ಗೆರಟೆಯನ್ನಾಗಲಿ ಮೌಲ್ಯ ವ್ಯಾಪಾರ ಎಲ್ಲಿ ಮಾಡಿದ್ದೇವೆ? ಇಲ್ಲ, ನಾವು ಯಾವುದನ್ನು ಮಾಡಲಿಲ್ಲ. ನಾವು ಏನು ಅತ್ತೆನೆಟ್ಟ ಆಲದ ಮರ ಅಂತ ಹೇಳಿದಾಗೆ ನಾವು ಅದನ್ನು ನೆಟ್ಟಿದ್ದೇವೆ, ಕೃಷಿ ಮಾಡ್ತಾ ಇದ್ದೇವೆ, ತೆಂಗಿನಕಾಯಿ ಕೊಯ್ತೇವೆ, ಸಿಪ್ಪೆಯನ್ನು ಬಿಸಾಡ್ತೇವೆ, ಗೆರಟೆಯನ್ನು ಬೆಂಕಿಗೆ ಹಾಕ್ತೇವೆ.
ಯಾವ ರೀತಿಯಲ್ಲಿ ಮೌಲ್ಯ ವ್ಯಾಪಾರವನ್ನು ಮಾಡಲಿಕ್ಕೆ ನಾವು ಹೋಗಲಿಲ್ಲ, ಅದನ್ನು ಮನದಂಡನೆ ಮಾಡಲಿಲ್ಲ. ನನ್ನಿಂದ ಅದು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ? ನಾನೊಂದು ಸಣ್ಣ ಹಿಡುವಳಿದಾರ. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಪಾಲ್ಗೊಂಡ ಬೊಂಡ ಐಸ್ ಕ್ರೀಂನ ಮಾಲಕ ಬೊಂಡ ಕಾಮತ್ ಎಂದು ಹೆಸರಾಗಿರುವ ನಿವೃತ್ತ ಪ್ರಾಧ್ಯಾಪಕ ಸೀತಾರಾಮ್ ಕಾಮತ್ ಪ್ರಾತ್ಯಕ್ಷಿಕೆಯ ಬೊಂಡವನ್ನ ಬಳಸಿಕೊಂಡು ವಿವಿಧ ಫ್ಲೇವರ್ಗಳ ಐಸ್ ಕ್ರೀಂ ತಯಾರಿಸುವ ಕುರಿತು ತಿಳಿಸಿದರು. Multi mineral content, where the human body requires, say, about 22 mineral content. Out of that, 14 to 15 mineral contents, potassium, iodine, sodium, iron, ಇಂತಹ ವಸ್ತುಗಳು ಮನುಷ್ಯನ ಶರೀರ by perspiration, urine passage or the heavy work, you are going to lose it. ಆ ಟೈಮಿನಲ್ಲಿ ನಿಮಗೆ ಇನ್ಸ್ಟೆಂಟ್ ಆಗಿ ಇವತ್ತು ಹೋಗುವಂಥ ಸಾಫ್ಟ್ ಡ್ರಿಂಕ್ಸ್ಗಿಂತ where it is ನಾನು ಹೇಳಬಾರ್ದು, ಆದರೂ ಹೆಚ್ಚಿನ ಖಾಲಿ ಸಕ್ಕರೆ ನೀರಿಗೆ ಹಾಕಿದಂಥ ಕೆಲವು ರೀತಿಯ ಸಿಂಥೆಟಿಕ್ ಫ್ಲೇವರ್ಸ್ ಬಿಟ್ಟು ಬೇರೇನೂ ಅದರಲ್ಲಿ ಇರುವುದಿಲ್ಲ. ಇದೇ ವೇಳೆ ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ವೇಣು ಶರ್ಮಾ, ಉದ್ಯಮಿ ಶಿವಶಂಕರ್ ಭಟ್, ರಾಧಾಕೃಷ್ಣ ಬೆಟ್ಟಂಪಾಡಿ, ಡಾಕ್ಟರ್ ರಾಜೇಶ್ ಬೆಜ್ಜಂಗಳ, ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಸೇರಿದಂತೆ ಮತ್ತಿತರರು ಸಂವಾದದಲ್ಲಿ ಪಾಲ್ಗೊಂಡ್ರು. ಒಬ್ರಿಗೊಬ್ರು ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ. ವ್ಯಾಪಾರಿ ಇಲ್ಲದಿದ್ದರೆ ಕೃಷಿಕನಿಗೆ ಕಷ್ಟ, ಕೃಷಿಕ ಇಲ್ಲದಿದ್ದರೆ ವ್ಯಾಪಾರಿಗೆ ಕಷ್ಟ. ಇಬ್ಬರಿಗೂ ಪ್ರಯೋಜನ ಆಗುವ ರೀತಿಯ ಮಧ್ಯಮ ಮಾರ್ಗ ಯಾವುದಿದೆ, ಆ ಮಧ್ಯಮ ಮಾರ್ಗ ಬಂದಾಗ ಮಾತ್ರ ಹೆಚ್ಚು ಸಮಯ ಹೋಗಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಸಮಯ ಸರ್ವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಕಮ್ಮಿ ಕೊಟ್ಟರೆ ಕೃಷಿಕನಿಗೆ ಪ್ರಯೋಜನ ಆಗೋದಿಲ್ಲ, ಜಾಸ್ತಿ ಕೊಟ್ಟರೆ ವ್ಯಾಪಾರಿಗೆ ಅದು ಗಿಟ್ಟುವುದಿಲ್ಲ. ಸೊ ಹಾಗಾಗಿ ಅದರ ಮಧ್ಯವನ್ನು ಯಾರು ಸಾಧಿಸ್ತಾರೆ ಅವರಿಗೆ ಟೋಟಲ್ ಆಗಿ ಸಕ್ಸಸ್ ಅಂದರೆ ಸೊಸೈಟಿ ಸಕ್ಸಸ್ ಆಗ್ತದೆ ಅಂತ. ಅನಿಶ್ ಕುಮಾರ್, ವಿಪೋ ನ್ಯೂಸ್ 24/7 ಪುತ್ತೂರು.